ಫಸ್ಟ್ ಟೈಮ್ ನಾನು ರೌಡಿಗಳ ಇಂಟರ್ವ್ಯೂ ಮಾಡೋಕ್ಕಂತ ಹೋಗ್ತಿದ್ದೀನಿ. ನನ್ನ ಅಸೈನ್ಮೆಂಟ್ ಫಿನಿಷ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ನನ್ನ ಕತೆ ಫಿನಿಷ್ ಆಗಿಲ್ಲ ಅಂದರೆ ಸಾಕಪ್ಪ. ಬಾಸ್, ನಮ್ಮ ವಿಷಯನ ಇವನ ಹತ್ರ ಹೇಳೋ ಅವಶ್ಯಕತೆ ಇದೆಯಾ? ಅವರು VC ಜರ್ನಲಿಸಮ್ ಸ್ಟೂಡೆಂಟ್. ಬಾಸ್, ಇದ್ಯಾಕೋ ರಿಸ್ಕ್ ಅನಿಸ್ತಿದೆ. ಅವರಿಗೆ ರಿಸ್ಕ್ ಅಂದರೆ ರಸ್ತೆಯಿಂದ ಹಾಗೆ. ಪಟ್ಟಕ್ಕೆ ಇರಬೇಕು ಅಂದರೆ ರಿಸ್ಕ್ ತಗೊಳ್ಳೇಬೇಕು. ರಾಜ ಆಗಬೇಕು ಅನ್ನೋ ಆಸೆ ಇದ್ದರೆ ಇಡೀ ರಾಜ್ಯನೇ ಗೆಲ್ಲೋ ತಾಕತ್ತಿರಬೇಕು. ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಎಂತ ಹೇಳಿದ್ನ, ಶುರು ಮಾಡು ನಿನ್ನ ಇಂಟರ್ವ್ಯೂವನ್ನು. ಜಗುದದ 10 ವರ್ಷ ನಂತರ ಇವತ್ತೇ ನೀವು ಜೈಲಿಂದ ಬಿಡುಗಡೆ ಆಗಿದ್ದೀರಾ. ಇಷ್ಟೆಲ್ಲ ರಾಬರಿ ಮಾಡಿದ್ದೀರಾ, ಆದರೆ ನಿಮ್ಮ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಬೀಳಿಲ್ಲ. ಅಂಥದ್ರಲ್ಲಿ ಅಂಬಾರಿನ ಕದ್ದು ಈ 9 ಜನ ಹೇಗೆ ಸಿಕ್ಕಿಬಿದ್ರಿ? ಅಡಿಕೆ ಕದ್ರೂ ಮಾನ ಹೋಗುತ್ತೆ, ಆನೆ ಕದ್ರೂ ಮಾನ ಹೋಗುತ್ತೆ. ಅಡಿಗೆ ಕದ್ರೆ ದಿನದ ದುಡ್ಡು, ಆನೆ ಕದ್ರೆ ವರ್ಷದ ದುಡ್ಡು, ಅಂಬಾರಿ ಕದ್ರೆ ಜೀವನ ಪೂರ್ತಿ ದುಡ್ಡು. ಆವತ್ತು ವಿಜಯದಶಮಿ ದಿನ ಅಂಬಾರಿಯನ್ನು ಶಿವಮೊಗ್ಗದಲ್ಲಿ ಇಟ್ಟಿರ್ತಾರೆ. ನಮ್ಮ ಪ್ಲಾನ್ ಪ್ರಕಾರನೇ ಅಂಬಾರಿಯನ್ನು ಸುರಂಗ ಮಾರ್ಗದಲ್ಲಿ ಎಸ್ಕೇಪ್ ಮಾಡಿದ್ದೀವಿ. ನಾವೇ ಒಂದು ಬಸ್ ಬುಕ್ ಮಾಡಿ ಅಂಬಾರಿನ ಮೈಸೂರಿಂದ ತಂದ್ವಿ. ಮೈಸೂರಿಂದ ತಂದು ಆಮೇಲೆ ಸಿಕ್ಕಿಬಿದ್ರಾ? ನಮ್ಮ ಟಾರ್ಗೆಟ್ ಅಂಬಾರಿನ ಮಂಗಳೂರು ಬಂದರಿಗೆ ತಲುಪಿಸಬೇಕಿತ್ತು. ಆದರೆ ಪುತ್ತೂರಿಗೆ ಬರಬೇಕಾದ್ರೆ ಏನಾಯ್ತು? ಅಂಥದ್ದು ಏನಾಯ್ತು ಪುತ್ತೂರಲ್ಲಿ? ಅಷ್ಟರಲ್ಲಿ ಈ ಮಂಗ ಸತ್ತ. ಇವ VC ಕಾಲೇಜ್ ಓಲ್ಡ್ ಸ್ಟೂಡೆಂಟ್. ಕಾಲೇಜ್ ನೋಡಬೇಕು ಅಂತ ಬಸ್ಸನ್ನು ಕಾಲೇಜ್ ರೂಟ್ ಓಡಿಸಿದ. ಏನು? ಈ VC ಕಾಲೇಜ್ ರೋಡ್ ಬಂದಿರೋದಕ್ಕೂ ಸಿಕ್ಕಿ ಬೀಳೋದಕ್ಕೂ ಏನು ಸಂಬಂಧ? ಆ ರೋಡಿಂದ ಮೇನ್ ರೋಡ್ ಕನೆಕ್ಟ್ ಆಗೋಕ್ಕೆ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜಲ್ಲಿ 2 ಬೈಕು ಒಟ್ಟೊಟ್ಟಿಗೆ ಹೋಗೋದೇ ಡೌಟು. ಇನ್ನು ಇಷ್ಟು ದೊಡ್ಡ ಅಂಬಾರಿ ಇರೋ ಬಸ್ ಹೋಗೋದು ಹೌದಾ? ವಿವೇಕಾನಂದ ಕಾಲೇಜಿನ ಈ ಬ್ರಿಡ್ಜ್ ಸಮಸ್ಯೆಯನ್ನು ನಿಮ್ಮೆಲ್ಲರ ಮುಂದೆ ಹಾಸ್ಯಾತ್ಮಕವಾಗಿ ಇಡಲಾಗಿದೆ. ಇವಾಗ ಅಲ್ಲಿನ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳೇನು? ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳಾದ ಮಂಜುನಾಥ್ ಜೋಡ್ಕಲ್ ಹಾಗೂ ಹರಿಪ್ರಸಾದ್ ಇವರು. ಬನ್ನಿ, ಅವರು ಎದುರಿಸುತ್ತಿರುವ ಸಮಸ್ಯೆಗಳೇನು ಅನ್ನೋದನ್ನು ಅವರಿಂದಲೇ ಕೇಳೋಣ. ನಾವೀಗ ವಿವೇಕಾನಂದ ಕಾಲೇಜಿನ ಸುಮಾರು 5,000 ವಿದ್ಯಾರ್ಥಿಗಳು ದಿನನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಹೋಗುವಂತಹ ರಸ್ತೆಯಲ್ಲಿದ್ದೇವೆ. ವಿವೇಕಾನಂದ ಮತ್ತು ಪುತ್ತೂರನ್ನು ಸಂಪರ್ಕಿಸುವ ನಗರದಲ್ಲಿರುವಂತಹ ಸೇತುವೆ. ಇವತ್ತು ನಿನ್ನೆಯಿಂದ ಈ ಸೇತುವೆಯ ಸಮಸ್ಯೆ ಇರುವಂತಹದ್ದಲ್ಲ. ಇಲ್ಲಿಯ ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಸೇತುವೆ ಇದೆ, ನೀವು ಕಾಣಬಹುದು. ಅದೆಷ್ಟು ಅಗಲ ಇದೆ, ಇಲ್ಲಿ ಎಷ್ಟು ವಾಹನ ಹೋಗ್ತಾ ಇದೆ. ಜೊತೆಗೆ ದಿನನಿತ್ಯ ವಿವೇಕಾನಂದ ಡಿಗ್ರಿ ಕಾಲೇಜ್ ಆಗಿರ್ಬೋದು, PU ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಪಾಲಿಟೆಕ್ನಿಕ್ ಕಾಲೇಜ್, ಅದರೊಟ್ಟಿಗೆ PG ಸೆಕ್ಷನ್ ತುಂಬ ವಿದ್ಯಾರ್ಥಿಗಳು ಓಡಾಡುವಂತಹ ಸೇತುವೆ. 5,000ಕ್ಕಿಂತ ಹೆಚ್ಚೇ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ವಾರದ ದಿನ ಶಾಲೆಗೆ ದಿನನಿತ್ಯ ಹೋಗ್ತಾರೆ. ಆದರೆ ಪ್ರತಿ ಸಲ ಹೋಗುವಾಗ, ಪ್ರತಿ ಸಲ ಬರುವಾಗ ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಆಗ್ತಾ ಇರುವಂತಹದ್ದು ಈ ಸೇತುವೆ. ಅದೇ ಸಂದರ್ಭದಲ್ಲಿ ಸುಮಾರು ಸಾವಿರಾರು ಗಟ್ಟಲೆ ವಾಹನಗಳು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದು ಅಪಾಯ ತರ್ತದೋ ಅಂತಹ ಕಾರುಗಳು ಯಾವುದೇ ಅಂತರವಿಲ್ಲದೆ ನಡೆದಾಡುವಾಗ ಅಂತರವಿಲ್ಲದೆ ಸಾಗ್ತಾ ಇರ್ತದೆ. ಯಾರು ರಾಜಕಾರಣಿಗಳಾಗಿರ್ಬೋದು, ಇದಕ್ಕೆ ಯಾರ್ಯಾರು ತಲೆ ಕೊಡಬೇಕು ಅದಕ್ಕೆ ತಲೆ ಕೊಡ್ತಾ ಇಲ್ಲ. ಬದಲಿಗೆ ವಿದ್ಯಾರ್ಥಿಗಳಿಗೆ ಹಲವಾರು ಸಮಸ್ಯೆಗಳು ಇದರಿಂದ ಉದ್ಭವ ಆಗ್ತಾ ಇದೆ. ವಿದ್ಯಾರ್ಥಿಗಳಾಗಿ ಮಾತ್ರ ಸಮಸ್ಯೆ ಅಲ್ಲ, ಈ ರಸ್ತೆಯಲ್ಲಿ ಸಂಚರಿಸುವ ಪ್ರತಿಯೊಬ್ಬನಿಗೂ ಇದು ಸಮಸ್ಯೆ. ದಿನನಿತ್ಯ ಒಂದು 9 ಗಂಟೆ ಆಗುವ ಹೊತ್ತಿಗೆ, 9-9:30 ಆಗುವ ಹೊತ್ತಿಗೆ ಇಲ್ಲಿ ವಾಹನಗಳು ತುಂಬಿ ಹೋಗ್ತವೆ. ನಮಗೆ ಕ್ಲಾಸ್ಗೆ ಹೋಗ್ಲಿಕ್ಕೂ ಸಮಯ ಲೇಟ್ ಆಗ್ತದೆ. ಅದರೊಟ್ಟಿಗೆ ಇಲ್ಲಿರುವಂತಹ ಜನರಿಗೆ ಕೂಡ ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂತಹ ಸೇತುವೆ ಇದು. ನಮಗೆ ನಡೆದಾಡಲಿಕ್ಕೆ ಕಷ್ಟ ಆಗ್ತದೆ ಅಷ್ಟೇ. ಕಾಣ್ಬೋದು ಎಷ್ಟು ಕಷ್ಟಪಟ್ಟು ಒಂದು ಸ್ವಲ್ಪ ಗದ್ದೆಯಲ್ಲೆಲ್ಲ ಕಟ್ಟಪುಣಿ ಇರ್ತದಲ್ಲ, ಆಚೆ ಬಿದ್ದರೆ ಸಹ ಕೆಸರು, ಈಚೆ ಬಿದ್ದರೆ ಸಹ, ಆಚೆ ಬಿದ್ದರೆ ವಾಹನ, ಈಚೆ ಬಿದ್ದರೆ ರೈಲಿನ ಪಟ್ಟೆ, ರೈಲ್ ಅಡಿಗೆ ಬಿದ್ದರೆ ಸೋಯ್ತು, ಗಾಡಿ ಅಡಿಗೆ ಬಿದ್ದರೆ ಸೋಯ್ತು. ಮುಖ್ಯವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ನಾವು ನೋಡ್ಬೋದು ನೀರು ತುಂಬಿರ್ತದೆ. ನಾವು ಆ ಫುಟ್ಪಾತ್ ಏನಿದೆಯೋ ಅದು ಫುಲ್ ಕವರ್ ಆಗ್ತದೆ. ಸುಮಾರು ನಮ್ಮ ಕಾಲೆಲ್ಲ ಮುಚ್ಚುತ್ತದೆ, ಅಷ್ಟು ನೀರಿರ್ತದೆ. ಇದೊಂಥರ ಕೆರೆಯ ಹಾಗೆ ಇರ್ತದೆ. ಅದರ ಮಧ್ಯೆ ವಾಹನಗಳು ಹೋಗ್ತದೆ. ನಾವು ಚಂದ ಇಸ್ತ್ರಿ ಎಲ್ಲ ಮಾಡಿ ಬಂದರೆ ಅದು ಚಂದ ಅಭಿಷೇಕ ಮಾಡ್ತದೆ. ಇಂಥ ಸಮಸ್ಯೆಯ ಮಧ್ಯೆ ನಾವು ಕಾಲೇಜಿಗೆ ಹೋಗ್ತಾ ಇದ್ದೇವೆ. ಹಾಗಾಗಿ ಇದಕ್ಕೋಸ್ಕರ ಹೋರಾಟ ಎಷ್ಟೋ ಆಗಿದೆ. ಅದರ ಬಗ್ಗೆ ಹೇಳ್ತಾ ಹೋದರೆ, ನಾನು ನನ್ನ ಪರಿಚಯ ಇರುವ ಸೀನಿಯರ್ಸ್ ಹತ್ರ ಕೇಳಿದರೆ ನಮ್ಮಲ್ಲಿ ಸಹ ಅದೇ ಸಮಸ್ಯೆ ಇತ್ತು ನಾವಿರುವಾಗ ಸಹ. ಅದರ ನಂತರ ಸಹ ಅದೇ ಸಮಸ್ಯೆ, ಹೋರಾಟಗಳಾಗಿದೆ, ನಾಯಕರ ಹತ್ರ ಮನವಿ ಎಲ್ಲ ಕೊಟ್ಟಾಗಿದೆ. ಆದರೆ ಇನ್ನು ಮುಂದೆ ನಾವು ಎಚ್ಚರಿಕೆ ಕೊಡೋದು ಅಂತ ಹೇಳಿದ್ರೆ, ನಮಗೆ ಇದು ಸರಿಯಾಗಬೇಕು. ಇವತ್ತು ನಾವು ಮಾತಾಡ್ತಾ ಇರೋದು ಇಲ್ಲಿಗೆ ಈ ಮಾತು ಕೊನೆಯಾಗಬೇಕು. ನಮಗೆ ರಸ್ತೆಯ ಬಗ್ಗೆ ನಾವು ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ನಾವು ಪಾಪದವರು. ಒಂದು 10 ರೂಪಾಯಿ ಕೊಟ್ಟು ಬಸ್ಸಲ್ಲಿ ಅಲ್ಲಿ ಇಳಿದು ನಡ್ಕೊಂಡು ಹೋಗುವವರು. ನಮಗೆ ಒಂದು ಫುಟ್ಪಾತ್ ಆದರೂ ಆಚೆ ಕಡೆ ಒಂದು ಮೆಟಲ್ನಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಒಂದು ಮಾಡಿ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು. ಆ ರೀತಿಯಾಗಿ ಒಂದು ಸರ್ಕಾರ ಆಗಿರ್ಬೋದು ಅಥವಾ
ಉದಾರ ದಾನಿಗಳಿದ್ರು ಪರವಾಗಿಲ್ಲ, ಮಾಡಿ ಕೊಡುವರಿದ್ರೆ ಒಂದು ಪರ್ಮಿಷನ್ ಎಲ್ಲ ಮಾಡಿ ಕೊಡ್ಬೋದು. ಹಾಗೆ ಮಾಡಿ ನಮಗೆ ಒಂದು ಚಂದದ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕಂತ ವಿನಂತಿ. ವಿದ್ಯಾರ್ಥಿಗಳು ಹಾಗೂ ಪಾದಚಾರಿಗಳಿಗೆ ತೊಂದರೆ ಉಂಟು ಮಾಡುತ್ತಿರುವ ಹಾಗೂ ಅಪಘಾತಕ್ಕೆ ಕಾರಣವಾಗುತ್ತಿರುವ ಈ ಬ್ರಿಡ್ಜ್ ಸಮಸ್ಯೆಯನ್ನು ಬಗೆಹರಿಸಿ ಎಂದು ನಮ್ಮ ನಾಯಕರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಿಮ್ಮ ಉತ್ತರಕ್ಕಾಗಿ ಕಾಯುತ್ತೇವೆ. ಧನ್ಯವಾದಗಳು.